ಯಾರು ಉತ್ತಮವಾದ ಸೇವೆಯನ್ನು ನಿರಂತರವಾಗಿ ಕೊಡ್ತಾರೆ ಅವರಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗ್ತದೆ. ಇವತ್ತು 10 ವರ್ಷದಲ್ಲಿ ಅವರು ಕೊಟ್ಟಂತಹ ಸೇವೆಯಿಂದಾಗಿ ಉತ್ತಮವಾದ ಸೇವೆಯಿಂದಾಗಿ ಇವತ್ತು ಅವರು ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ, ಬೆಳೆಸಲಿಕ್ಕೆ, ಆಧುನೀಕರಣಗೊಳಿಸಲಿಕ್ಕೆ ಕಾರಣ ಆಗಿದೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಎಲ್ಲ ಪ್ರಮುಖರು ಹಿರಿಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ. ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ಉತ್ತಮವಾದ ಸೇವೆ ಕೊಡುವಂತಹ ಅವರಿಗೆ ಒಂದು ಶಕ್ತಿಯನ್ನು ಪುತ್ತೂರು ಮಹತ್ವಪರ ಶ್ರೀ ಮಾಲಿಂಗೇಶ್ವರ ದೇವರು ಅನುಗ್ರಹಿಸಲಿ. ಅದೇ ರೀತಿ ಎಲ್ಲರ ಆ ಒಂದು ಸಹಕಾರ, ಅವರ ಒಂದು ಏನು ಸೇವೆ ಇದೆ ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಉತ್ತಮವಾದ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನೆರಡು ಮಾತನ್ನ ಕೊನೆಗೊಳಿಸ್ತೇನೆ. ಇನ್ನು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ. ಸಮಾಜಕ್ಕೆ ನಿಮ್ಮ ಖಾಲಿ ಬಿಸ್ನೆಸ್ ಅಂತ ಮಾಡಬೇಡಿ, ಸಮಾಜಕ್ಕೆ ಕೊಡುಗೆಯಾಗಿ ನೀವು ಇದನ್ನು ನೀಡಬೇಕು. ನಿಮ್ಮ ಕೆಲಸ ಕಾರ್ಯಗಳು ಬಹಳ ಅಚ್ಚುಕಟ್ಟೆ ವ್ಯವಸ್ಥಿತ ರೂಪದಿಂದ ನಡೆಯಲಿ. ನಿಮಗೆಲ್ಲರಿಗೂ, ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿಗೂ, ನಿಮಿಗೂ ಮತ್ತೆ ಗ್ರಾಹಕರಿಗೂ ಎಲ್ಲರಿಗೂ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನ ಆ ಮಹಾಲಿಂಗೇಶ್ವರ ದೇವರು ನೀಡಲೆಂದು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕನ್ನಡ. ಶ್ರದ್ಧೆ ಇದ್ರೆ ಒಂದು ಸಂಸ್ಥೆ ಮತ್ತು ಒಂದು ವ್ಯಕ್ತಿ ಯಾವ ರೀತಿ ಎತ್ತರಕ್ಕೆ ಬೆಳೆಯುವುದು ಅನ್ನೋದಕ್ಕೆ ಸ್ನೇಹಿತ ಅನಿಲ್ ಕುಮಾರ್ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಬಹಳಷ್ಟು ಹತ್ತಿರದಿಂದ ನಾನು ಅನಿಲನ್ನು ಜೊತೆಗೆ ಬೆಳೆದವ. ಅವರ ತಂದೆಯ ಬಗ್ಗೆ ಕೂಡ ವಿಶೇಷವಾಗಿರ್ತಕ್ಕಂಥ ಅಭಿಮಾನ ನಮಗಿದೆ. ನಮ್ಮ ಊರಿನ ಒಬ್ಬ ಹುಡುಗ ಈ ರೀತಿ ಒಂದು ಸೇವೆಯನ್ನ, ಸಮಾಜ ಸೇವೆಯನ್ನ ಮಾಡ್ತಾ ಜೊತೆಗೆ ಒಂದು ಒಳ್ಳೆಯ ಉದ್ಯಮವನ್ನ ಮಾಡಿ ಎತ್ತರಕ್ಕೆ ಬೆಳೀತಾನೆ ಅಂತ ಹೇಳಿದ್ರೆ ಅದು ನಾವು ಕೂಡ ಎತ್ತರಕ್ಕೆ ಬೆಳೆದಂತೆ ಅಂತ ನಾನು ನಂಬಿಕೊಂಡವ. ಈ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಸಂಸ್ಥೆಯ ಮುಖಾಂತರ ಒಳ್ಳೆಯ ಸೇವೆಯನ್ನ ಕೊಡ್ತಾ ಪುತ್ತೂರಿನ ಜನಮಾನಸದಲ್ಲಿ ಇವತ್ತು ಅವರ ಸಂಸ್ಥೆಯ ಮುಖಾಂತರ ಸಾಕಷ್ಟು ಹೆಸರನ್ನ ಗಳಿಸಿರುವಂತಹ ಅನಿಲ್ ಅವರು ಇಡೀ ಜಿಲ್ಲೆಯಲ್ಲಿ ತಮ್ಮ ಸಂಸ್ಥೆಯ ಘಟಕಗಳನ್ನ, ಶಾಖೆಗಳನ್ನ ಮಾಡತಕ್ಕಂತ ಶಕ್ತಿಯನ್ನ ಭಗವಂತ ಅವರಿಗೆ ಮಾಲಿಂಗೇಶ್ವರ ಅನುಗ್ರಹಿಸಲಿ. ನಾವೆಲ್ಲರೂ ಕೂಡ ಅವರ ಜೊತೆಗೆ ಇದ್ದೇವೆ. ಈಗಾಗಲೇ ಬಂಜಿಗುಡ್ಡೆ ಈಶ್ವರ ಭಟ್ ಅವರು ಉಲ್ಲೇಖವನ್ನು ಮಾಡಿದರು. ನಾವೆಲ್ಲರೂ ಕೂಡ ನಮ್ಮವರಿಗೆ ಒಂದಷ್ಟು ನಮ್ಮ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ಕೊಡುವವರಿಗೆ ನಾವು ಸಹಕಾರವನ್ನು ಕೊಟ್ಟಾಗ ನಾವು ಕೂಡ ಬೆಳೀಲಿಕ್ಕೆ ಸಾಧ್ಯ, ಜೊತೆಗೆ ಅವರು ಕೂಡ ಬೆಳೀಲಿಕ್ಕೆ ಸಾಧ್ಯ ಅನ್ನತಕ್ಕಂತಹ ಯೋಚನೆಯ ನಡುವೆ ಒಂದು ದೊಡ್ಡದಾಗಿರತಕ್ಕಂತ ಮಾತುಗಳನ್ನ ಈಶ್ವರ ಭಟ್ ಅವರು ಆಡಿದ್ದಾರೆ. ನಾವು ಕೂಡ ಅವರಂತೆ ಅನಿಲ್ ಅವರಿಗೆ ಪ್ರೋತ್ಸಾಹ ನೀಡತಕ್ಕಂತ ಕೆಲಸ ಕಾರ್ಯವನ್ನ ಮಾಡ್ತೇವೆ. ಅವರಿಗೆ ಈ ಉದ್ಯಮದಲ್ಲಿ ಶ್ರೇಯಸ್ಸನ್ನ ಭಗವಂತ ಕರುಣಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಶುಭವನ್ನು ಹಾರೈಸ್ತೇವೆ. ಸಾಧಾರಣ 15 ವರ್ಷದಿಂದ ಈ ಕಂಪ್ಯೂಟರ್, ಅವಿನ್ಯ ಕಂಪ್ಯೂಟರ್ ಸಣ್ಣ ಮಟ್ಟಿಗೆ ಅವ ಬೇರೆ ಬೇರೆ ಕಡೆಗೆ ಹೋಗಿ ಮನೆಗೆ ಅಥವಾ ಕಚೇರಿಗೆ ಹೋಗಿ ಸರ್ವಿಸ್ ಮಾಡ್ತಿದ್ದ. ನಂತರ 10 ವರ್ಷ ನಂತರ ಅವನದೇ ಒಂದು ಸ್ವಂತ ಕಚೇರಿ ಉದ್ಘಾಟನೆ ಇಲ್ಲಿ ಆಯಿತು. ಸಾಧಾರಣ ಸಚಿನ್ ಟ್ರೇಡಿಂಗ್ ಮಾಲಕತ್ವದ ಈ ಬಿಲ್ಡಿಂಗ್ ಅಲ್ಲಿ ಆಯಿತು. ಆವಾಗ ನಾನು ಒಂದು ಮಾತನ್ನು ಹೇಳಿದೆ, ಅನಿಲ್, ನೀನು ಹಿಂದೆ ನೋಡಬೇಡ, ಕಷ್ಟ ಏರುಪೇರಿದೆ, ನೀನು ಮುಂದಕ್ಕೆ ಹೋಗು, ನಿನ್ನಿಂದ ಆಗುವಷ್ಟು ಎಲ್ಲ ಒಳ್ಳೆಯ ನಗುಮುಖದ ಸೇವೆಯನ್ನು ಕೊಡ ಅಂತ ಹೇಳಿ. ಆ ನಂತರ ಅವನಿಗೆ ಬೆಳವಣಿಗೆ ಒಂದಲ್ಲ ಎರಡಲ್ಲ. ಸಾಧಾರಣ ಪುತ್ತೂರಲ್ಲಿ ನಿಮಗೆ ಗೊತ್ತಿರ್ಬೋದು, ಹೆಚ್ಚಿನ ಕಂಪ್ಯೂಟರ್ಸ್ ನ ಇದರಲ್ಲಿ ಸ್ಪರ್ಧಾತ್ಮಕ ಇರ್ಬೋದು, ಆದ್ರೆ ಈಗಿನ ಇದರಲ್ಲಿ ನಂಬರ್ 1 ಅಂತ ಅನಿಲ್ ಇದ್ದಾನೆ. ಎಲ್ಲ ಕಡೆಯಲ್ಲಿ ಹೋದಾಗ ಆ ನಂಬರ್ 1 ಅಂತ ಅನಿಲ್ ಇದ್ದಾನೆ. ಜನರಿಗೆ ಬೇಕಾಗುವಂತಹ ನಗುಮುಖದ ಸೇವೆ ಅವರ ಹತ್ರ ಇದೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.